ನಮ್ಮ ಪಾತೆರ್ನಕ್ಕೆ ಬುಡ್ಚಿಂದಿತ್ತು ನೀವೇನು. ನಮಸ್ತೆ, ಯಾರಿದ್ದೀರಿ ಲೈವಲ್ಲಿ? ನಮಸ್ತೆ, ಯಾರಿದ್ದೀರಿ ಲೈವಲ್ಲಿ? ನಮಸ್ತೆ, ಯಾರಿದ್ದೀರಿ ಲೈವಲ್ಲಿ? ಹಲೋ.
ಊಟ ಆಯ್ತಾ? ಏನು ವಿಶೇಷಗಳು? ಇವತ್ತು ಸ್ವಲ್ಪ ಲೇಟ್ ಆಯಿತು ಲೈವ್. ಹಾಯ್, ಹ್ಯಾಪಿ ಬರ್ಡೇ. ನಿಮ್ಮದು ಬರ್ಡೇ ಅಲ್ಲ ಇವತ್ತು. ಹ್ಯಾಪಿ ಬರ್ಡೇ. ಹಲೋ ಲಕ್ಕಿ, ಯೋಗೀಶ್, ಹೇಗಿದ್ದೀರಿ? ತುಂಬ ದಿನ ಆಯ್ತಲ್ಲ ಲೈವ್ಗೆ ಬರದೆ. ಎಷ್ಟು ಜನ ಲಕ್ಕಿ ಊಟ ಆಯ್ತಾ ಯೋಗೀಶ್? ಊಟ ಮಾಡ್ತಿದ್ದೀರಾ ವಿಷ್ಣು ಅವರು? ಬರ್ತ್ಡೇನು ಸ್ಪೆಷಲ್? ಮತ್ತೇನು ಕರಿ ಅಂತ ಪದಾರ್ಥ ಎಂತ ಯೋಗೀಶ್ಗೆ? ಯೋಗೀಶ್ ಅವರೇ, ಏನು ಕರಿ? ಊಟ ಆಯಿತಾ? ಅಲ್ಲ ಡ್ಯೂಟಿಯಲ್ಲಿದ್ದೀರಾ? ನಮ್ದಾಯಿತು. ನಿಮ್ದಾಯ್ತಾ ಊಟ? ಡ್ಯೂಟಿ ಆಯಿತಾ? ಇವತ್ತೇನಾದರೂ ವಿಡಿಯೋ ಎಲ್ಲ ಮಾಡಿದ್ರಾ? ಓ ಆಯಿತು. ಹೌದಾ? ಏನು ಪದಾರ್ಥ? ಸಾರು? ಈಗ ಎಲ್ಲಿದ್ದೀರಿ? ಮನೆಯಲ್ಲಿದ್ದೀರಾ ಡ್ಯೂಟಿಯಲ್ಲಿದ್ದೀರಾ ಯೋಗೀಶ್? ವಿಷ್ಣು ಅವ್ರದ್ದು ಊಟ ಆಯಿತಾ?
ಯೋಗೇಶ್ ಎಲ್ಲಿ ಹೋದ್ರಿ? ಹೋದಾಂಡ ಅಂದು. ರೇಂಜ್ ಇಚ್ಚ ರೇಂಜ್ ಇಲ್ಲ. ಜಯ ಜಯ ರಾಮ ಜಯ ರಘುರಾಮ. ಮತ್ತೆ ಯಾರಿದ್ದೀರಿ ಲೈವಲ್ಲಿ? ಯಾರಾದರೂ ಹೋಗುವಾಗ ಒಮ್ಮೆ ಬಾಯ್ ಹೇಳಿ ಹೋಗಿ ಆಯಿತಾ? ಹೋಗುದಾದ್ರೆ. ನಮಸ್ತೆ. ನಾನು ಜಸ್ಟ್ ಹಾಫ್ ಆನ್ ಅವರ್ ಮಾತಾಡಲಿಕ್ಕೆ ಬಂದದ್ದು ಲೈವಲ್ಲಿ. ಜಗಜ್ಜಾಲಪಾಲ. ಹೆಸರು ಬಂದಿಗೆ 1 ತಾರೀಕು 2 ತಾರೀಕು పండు పనుంటారు మీరు కోడిని. ಯಾರಿದ್ದೀರಿ ಲೈವಲ್ಲಿ? ಲೈವಲ್ಲಿ ஸ்லோ பண்ண ஸ்லோ ನೆಟ್ವರ್ಕ್ ಕೋಡ್ ಇರ್ನೆಟ್ ಆನ್ ಮಾಡ್ಲಿಗಾರ. ಎಲ್ಲಿ ಹೋದದ್ದು ಇಷ್ಟೊತ್ತು? ನೆಟ್ವರ್ಕ್ ಇಲ್ವಾ? ಯೋಗೇಶ್, ನಾನು ಮಾತಾಡೋದು ಕೇಳ್ತಾ ಉಂಟಾ? ಎಲ್ಲಿ ಡ್ಯೂಟಿಯಲ್ಲಿದ್ದೀಯಾ? ಏನಾದರೂ ವಿಡಿಯೋ ತೆಗೆದಿದ್ಯಾ ಇವತ್ತು ನಿನಗೆ? ಏನಾದರೂ ವ್ಲಾಗ್ ಮಾಡಲಿಕ್ಕೆ? ಕಷ್ಟ, ಡ್ರೈವಿಂಗ್ ಮಾಡುವಾಗೆಲ್ಲ ವೀಡಿಯೋ ತೆಗಿಲಿಕ್ಕೆ ಕಷ್ಟ ಅಲ್ಲ. ನಿಮ್ಮದು ನೆಟ್ವರ್ಕ್ ಬ್ರೇಕ್ ಆಗ್ತಿದೆ. ಹೌದು ಪೂರ್ಣಿಮಾ, ನಮಸ್ಕಾರ. ಓಡೆ ಪೋದಿತ್ತಾರೆ ನೆಟ್ವರ್ಕ್ ಬ್ರೇಕ್ ಆವೊಂದುಂಡುಗೆ ಅವೆಂಚ. ಓ ಹೋ ಹೋ ವಾವ್. ಮೊನ್ನ ವೈಫೈ ದೆತ್ತೊಂದಿನ ತೇನು ಪುಣ್ಯನ. ಹೌದು, ಸ್ವಲ್ಪ ಬ್ರೇಕ್ ಆಗ್ತಾ ಉಂಟು. ಅರಗಿಣಿ ಹಾಯ್. ಹಾಯ್ ಅರಗಿಣಿ ಅವರೇ, ನಿಮ್ಮದು ಲೈವ್ ಮುಗೀತಾ? ಊಟ ಆಯಿತು. ರಾಗಿ ಮುದ್ದೆ, ಚಿಕನ್ ಸಾರು. ನಿಮಗೇನು? ಅರಗಿಣಿ ಬರ್ತೀರಿ. ನಿಮ್ದಾಯ್ತಾ ಲೈವ್? ಆಗಲೇ ಮುಗೀತು. ಓಕೆ. ವಾವ್, ಸೂಪರ್. ಏನು ಸೂಪರ್? ಮುದ್ದೆ ಮತ್ತು ಚಿಕನ್ ಸಾರ. ಒಳ್ಳೆ ಕತೆ ನಿಮ್ಮದು. ಅನ್ನ ಸಾಂಬಾರು. ಓ, ನೀವು ವೆಜ್ಜಾ? ಅರಗಿಣಿ ವ್ಲಾಗ್ಗೆ ಹೇಳಿ ಕನೆಕ್ಟ್ ಆಗಲಿಕ್ಕೆ. ಅರಗಿಣಿಯವರೇ, ನಮ್ಮ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ ಇಲ್ಲಿ, ಯೋಗೀಶ್ ಅಂತ, ಲಕ್ಕಿ ವ್ಲಾಗ್ಸ್. ಅವರನ್ನು ನೀವು ಕನೆಕ್ಟ್ ಆಗ್ಬೋದು. ಮತ್ತು ನಾಳೆ ಅವರು ರಿಟರ್ನ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಪನೋಲಿ, ನಮ್ಮ ಪನೋಲಿ ಆಯಿತಾ?
ನಾಳೆ ಅವರು ಗ್ಯಾರಂಟಿ ಕೊಡ್ತಾರೆ ರಿಟರ್ನ್, ಆಯಿತಾ? ಸಪೋರ್ಟ್ ಮಾಡಿ ಅವರಿಗೆ. ತಿಂತೀರಾ ನಾನ್ ವೆಜ್? ಓ ಓಕೆ ಓಕೆ. ಅರಗಿನಿ ಅವರ ವೀಡಿಯೋಸ್ ಎಲ್ಲ ನೋಡಿ ಆಯಿತಾ ಯೋಗೀಶ್? ಮತ್ತು ನಾಳೆ ವಿಡಿಯೋ ಎಲ್ಲ ನೋಡಿ, ಮತ್ತು ನಾಳೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೇನು ವಿಶೇಷಗಳು? ನಾಳೆ ನೆನಪಲ್ಲಿ ರಿಟರ್ನ್ ಕೊಡಬೇಕು. ನಾನು ಬರೆದಿಡುದು ಡೈರಿಯಲ್ಲಿ, ನನಗೆ ಮರ್ತೋಗ್ತದೆ ಮರದ ದಿವಸ. ಕಮೆಂಟ್ ನೋಡುವಾಗ ನೆನಪಾಗ್ತದೆ, ಅದು ತುಂಬ ಮಂದಿದು ಇರ್ತದಲ್ಲ, ಗೊತ್ತಾಗೋದಿಲ್ಲ ಹಾಗೆ. ಮತ್ತು ಯೋಗೀಶ್, ನಿಮಗೇನು ಕರಿ ಪದಾರ್ಥ ಏನು? ನೀವು ವೆಜ್ಜಾ ನಾನ್ ವೆಜ್ಜಾ? ನಮಸ್ತೆ ಪೂರ್ಣಿಮಾ ವನಸಾಂಡಿ. ಪಕ್ಕದಾದ ವಿಶೇಷ. ನನ್ನ ನಂದಿನಿ ಅಕ್ಕ ಇಜ್ಜೇರಿಗತ್ತೆ ಎಲ್ಲರದು ಕಾಶಿಗೆ ಬೋಪೇರಿಗೆ ಫುಲ್ ಬ್ಲ್ಯಾಂಕಿಂಗ್. ನಾವು ಕೆಲವರು ಫೇಸ್ ತೋರಿಸಿದರೆ ಬರೋದಿಲ್ಲ ಲೈವಿಗೆ, ಅದಕ್ಕಿನ್ನು ಫೇಸ್ ಬೇಡ ಅಂತೇಳಿ. ಅತ್ತೆ ಪೂರ್ಣಿಮಕ್ಕ మీరు ಯೋಗೀಶ್ ಉಳ್ಳೇರ ಕನೆಕ್ಟ್ ಆತಾರ ತೀರು ಮುರಾನಿ ಫಸ್ಟಿಗೆ. ಯೋಗೀಶ್ ನೀವು ಕನೆಕ್ಟ್ ಆಗಿದ್ದೀರಾ? ಪೂರ್ಣಿಮಾ ಅವರ ವ್ಲಾಗ್ ಎಲ್ಲ ಒಳ್ಳೆ ಮಾಡ್ತಾರೆ ಅವರು, ನಮ್ಮ ಮಂಗಳೂರು ಸೈಡಿನವರು. ನಾನ್ ವೆಜ್ಜಾ? ಓಕೆ, ಸೇಮ್ ಪಿಂಚ್. ಮತ್ತೆ ಪೂರ್ಣಿಮಾ ಇರ್ನವನ ಸಂಡೆ. ಯೋಗೀಶ್ಗೆ ತುಳು ಅರ್ಥ ಆಗ್ತದ ಸ್ವಲ್ಪ ಆದರೂ? ನಾಳೆ ರಿಟರ್ನ್ ಮಾಡಿ ಹೇಳ್ತಾ ಇದ್ದಾರೆ. ಪೂರ್ಣಿಮಾ ಅರಗಿಣಿ ಉಳ್ಳೇರು ಇರ ಅದುಪ್ಪರು ಸಬ್ ಆಂಡಲೋರ ತೂಲೆ ಆದಿತ್ಯ ಆಲೆ ಬ್ರೋ ಆ್ಯಂಡ್ ಸಿಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. 100% ನಾನೆಲ್ಲರ ವಿಡಿಯೋ ನೋಡ್ತೇನೆ. ಮತ್ತು ಅರಗಿಣಿ ಬ್ಲಾಗ್ಸ್ ఇంకా రాగిని ಬಂದಿಲ್ಲ ನನಗೆ. ಲೈವ್ಗೆ ಬಂದರೆ 10 ಮಿನಿಟ್ ಆದರೂ ಸಪೋರ್ಟ್ ಮಾಡಿ. ಓಕೆ ಓಕೆ, ಹೇಳ್ಕೊಡಿ. ತುಳು ಬರೋದಿಲ್ವಾ? ಸ್ವಲ್ಪ ಸಹ ಒಂಚೂರ್ಲ ತುಳು ಬರ್ಪುಜ? ನಿಮಗೆ ಸ್ವಲ್ಪ ಸಹ ತುಳು ಬರೋದಿಲ್ವಾ? ಗೊತ್ತಾಯ್ತಾ? ಒಂದು ಸೆಂಟೆನ್ಸ್ ಕಲ್ತಿರಲ್ಲ ತುಳು. ಹೌದಲ್ಲ, ಕರೆಕ್ಟ್. ಅದು ಕೆಲವು ವಿಷಯ ಎಲ್ಲ ಗೊತ್ತಿಲ್ಲ ನಮಗೆ ಸಹ. 10 ಮಿನಿಟ್ಸ್ ಆದರೆ ಇರಬೇಕಲ್ಲ ಒಬ್ಬರ ಲೈವ್ಗೆ ಹೋದರೆ.
ಆಗ ಅವರಿಗೆ ವಾಚರ್ ಬರ್ತದೆ. ಲಕ್ಕಿ ಬ್ರೋ ಯಾವ ಊರು ಅಂತ ಕೇಳ್ತಾ ಇದ್ದಾರೆ ಅರಗಿಣಿಯವರು. ನನಗೂ ಸಪೋರ್ಟ್ ಮಾಡಿ ಅರಗಿಣಿ ವ್ಲಾಗ್ಸ್ ಅಂತ ಪೂರ್ಣಿಮಾ ಅವರು ಕೇಳ್ತಾ ಇದ್ದಾರೆ. ಹಾಯ್ ಪೂರ್ಣಿಮಾ ಸಿಸ್ ಅಂತ ಅರಗಿಣಿಯವರು ಹೇಳ್ತಾ ಇದ್ದಾರೆ. ಊಟ ಆಯ್ತಾ ಅಕ್ಕ? ನಮ್ಮದು ಬ್ಯಾಂಗ್ಳೂರ್, ನಿಮ್ಮದು ಅರಗಿಣಿ ವ್ಲಾಗ್ಸ್ ಅಂತ ಯೋಗೀಶ್ ಕೇಳ್ತಿದ್ದಾರೆ. ಏನಾಗಲಿ ಮುಂದೆ ಸಾಗು ನೀ. ವಿಷ್ಣು ಇತ್ತದನ್ನ ಕ್ವಿಜ್ಗೆ ಹೇಳಿದ್ವಿ ರೆಡ್ ಆ್ಯಪ್ನು ಕ್ವಿಜ್ ಮಾತ. ಅರಗಿಣಿಯವರು ಬ್ಯಾಂಗ್ಳೂರ್ನವರು, ನೇಟಿವ್ ಚಿಕ್ಕಬಳ್ಳಾಪುರ. ನಾವು ಇರೋದು ಚಾಮರಾಜಪೇಟೆ. ಯೋಗೀಶ್ ಅವರು ಹೌದಾ? ಎಲೆಕ್ಟ್ರಾನಿಕ್ ಸಿಟಿ ನಾವಿರೋದು ಬ್ರೋ. ನಾನು ಬಂದಿದ್ದೇನೆ ಬ್ಯಾಂಗ್ಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಒಮ್ಮೆ ಬೈ ಮಿಸ್ಟೇಕ್. ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ಹೋಗ್ಲಿಕ್ಕೆ ಅಂತ ಬಸ್ಸಿಗೆ ಮೆಜೆಸ್ಟಿಕಲ್ಲಿ ಹತ್ತಿದೆ. ಅದು ಕಂಡಕ್ಟರ್ ನಮಗೆ ಹೇಳಲೇ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಬಂತು ಅಂತ. ನಾವು ಸೀದಾ ಹೊಸೂರಿಗೆ ಹೋದದ್ದು. ಹೊಸೂರು ಅಂತೇಳಿ ಯಾವುದೋ ಒಂದು ಹಳ್ಳಿಗೆ ಹೋಗಿ ನಿಲ್ಲಿಸಿದ್ದಾನೆ ಬಸ್ ಅಂತ ಕತೆ ನಮ್ಮದು. ಸೂಪರ್. ಹಾಯ್ ಪೂರ್ಣಿಮಾ ಒನ ಸಾಂಡೇರ್ನಾ ದಾದೆ ಕಜಿಪು ದಾದೇರಿ ಲಕ್ಕಿ ತುಳು ಕಲ್ತಿಕೊಳ್ಳಿ, ನಾವು ಮಾತಾಡ್ತಿದ್ದೇವೆ. ಒನ ಸಾಂಡೆ ಊಟ ಆಯ್ತಾ? ಕಜಿಪು ದಾದೆ ಪದಾರ್ಥ ಎಂತ? ಪದಾರ್ಥ ಏನು ಎಂತ ಹೇಳುದು ನಾವು ಮಂಗಳೂರಿನವರು. ಪೂರ್ಣಿಮಾ ಊಟ ಆಯಿತು. ಮಾರ್ನಿಂಗ್ 11ಗೆ ಲೈವ್ ಮಾಡ್ತೀನಿ ಬನ್ನಿ ಬ್ರೋ ಆ್ಯಂಡ್ ಸಿಸ್. ಓಕೆ. ಅಲ್ಲ ಎಂತ ಗೊತ್ತುಂಟಾ ಅರಗಿಣಿಯವರೇ, ನಾವೀಗ ಲೈವಿಗೆ ಬರ್ತೇವಲ್ಲ, ಈಗ ಮೆಸೇಜ್ ಮಾಡದೆ ನಾವೀಗ ಏನಾದರೂ ವರ್ಕಲ್ಲಿ ಇರ್ತೇವೆ. ಆಗ ಆನಲ್ಲಿಟ್ಟು ಲೈವನ್ನು ನಾವು ನಮ್ಮಷ್ಟಕ್ಕಿದ್ರೆ ಏನು ಇದುಂಟು ಅದರಲ್ಲಿ ವಾಚ್ ಅವರ್ ಸಿಗ್ತದಾ? ನಿಯರ್ ಬಂದು ಬಂಡಿ ಮಹಾಕಾಳಿ ಟೆಂಪಲ್ ಹತ್ರ. ಓಕೆ ಓಕೆ. ಹೌದು ಬ್ರೋ, ಬಂಡಿ ಮಹಾಕಾಳಿ ಟೆಂಪಲ್ಗೆ ಬರ್ತಾ ಇರ್ತೀನಿ. ಬಂಡಿ ಮಹಾಕಾಳಿ ಟೆಂಪಲ್
ಬಂಡಿ ಮಹಾಕಾಳಿ ವಿಡಿಯೋ ಇದೆ, ಶಾರ್ಟಲ್ಲಿ ಹಾಕ್ತೀನಿ ಯಾವಾಗಾದರೂ. ಓಕೆ ಓಕೆ, ಹಾಕಿ, ನಾವು ಸಹ ನೋಡ್ತೇವೆ ತಾಯಿಯನ್ನು. ಮಾಡ್ಬೋದಲ್ಲ, ನಿಮಗೆ ಏನಾದರೂ ಲಾಭ ಉಂಟಲ್ಲ ಅದರಲ್ಲಿ. ಇದು ಸುಮ್ಮನೆ ನಾವು ಆನ್ ಇಟ್ಟು ನಮಗೆ ಏನಾದರೂ ಕೆಲಸ ಇರುವಾಗ. ಅರಗಿಣಿ ವ್ಲಾಗ್ ಕನೆಕ್ಟ್ ಆಗಿ ಪೂರ್ಣಿಮಾ ಹೇಳ್ತಿದ್ದಾರೆ. ಎಸ್ ಆನ್ ಇದ್ದರೂ ವಾಚರ್ ಕೌಂಟ್ ಆಗುತ್ತೆ. ಓಕೆ ಓಕೆ, ಆಯ್ತಾಯ್ತು. ಮತ್ತು ಎಷ್ಟೊತ್ತಿಗೆ ಮಲಗೋದು ಅರಗಿಣಿಯವರು? ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡಿ. ಓಕೆ, ಏನು ಇನ್ಸ್ಟಾಗ್ರಾಮ್ ನಿಮ್ಮದು ID? ನಾನು ಲೈವ್ಗೆ ಬನ್ನಿ ಪೂರ್ಣಿಮಾ ಸಿಸ್, ಬೇರೆ ID ಯಿಂದ 3 ಗಿಫ್ಟ್ ಕೊಡ್ತೀನಿ. ಓಕೆ ಓಕೆ, 3 ಗಿಫ್ಟ್ ಕೊಡ್ತಾರಂತೆ ನೋಡಿ ಪೂರ್ಣಿಮಾ. ಯೋಗೀಶ್ ಹೋಗಿ ನಾಳೆ, ಆಯಿತಾ? ಎಂತ ಗೊತ್ತುಂಟಾ, ನೀವು ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ, ಇಲ್ಲಾಂದರೆ ನೋಟಿಫಿಕೇಷನ್ ಬರೋ ಗೊತ್ತಾಗೋದಿಲ್ಲ. ಹೌದಾ, ಓಕೆ ಓಕೆ. ಇನ್ಸ್ಟಾ ಇತ್ತು ಡಿಲೀಟ್ ಮಾಡಿದ್ದೆ ಇವರು. ನಂದು ಸಹ ಅದೇ ಕತೆ. ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಕಡಿಮೆ ಆಯಿತು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ 2 ಸಹ ಡಿಲೀಟ್ ಮಾಡಿದೆ. ಇನ್ನು ಇದು ಮಾಡಬೇಕು, ಎಲ್ಲ ಇದರಲ್ಲಿರುವ ಫೈಲ್ಸ್ ಎಲ್ಲ ಕಂಪ್ಯೂಟ್ರಿಗೆ ಹಾಕಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇನ್ಸ್ಟಾಲ್ ಮಾಡಬೇಕು. ನೀವೊಂದು ಪೆನ್ ಡ್ರೈವ್ಗೆ ಹಾಕಿ ಅಲ್ಲ, ಅದಕ್ಕೆ ಡಿಲೀಟ್ ಮಾಡಿದ್ದು ನೀವು. ಅರಗಿಣಿ, ನೀವು ಯಾಕೆ ಡಿಲೀಟ್ ಮಾಡಿದ್ದು? ಯೋಗೀಶ್ ಅವರು ಆಟೋದಲ್ಲಿ ಕೆಲಸ ಮಾಡ್ತಾರೆ. ಅವರ ಆಟೋ ಸ್ಟ್ಯಾಂಡ್ ಅಲ್ಲೇ ಟೆಂಪಲ್ ಹತ್ರ ಅಂತೆ. ಓಕೆ, ನೆಕ್ಸ್ಟ್ ಬನ್ನಿ ಟೆಂಪಲ್ಗೆ. ಸಿಸ್ ಫೋನಲ್ಲಿ ಫುಲ್ ಸ್ಟೋರೇಜ್ ಆಗಿದೆ. ನಂದು ಸಹ ಸೇಮ್ ಸ್ಟೋರಿ. ಡೈಲಿ ನೋಡ್ತಾ ಇದ್ದೆ ನಾನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ. ಇನ್ಸ್ಟಾಗ್ರಾಮ್ ಆದರೆ ನಾನು ರೀಸೆಂಟ್ಲಿ ಇನ್ಸ್ಟಾಲ್ ಮಾಡಿದ್ದು. ಒನಸಾಂಡಿ ಆಂಡ್ ಬಸಳೆ ಕಜಿಪು. ಓ ಇತ್ತೆ ಮಾತು ಏತ್ ಜನ ಕೇಂಡಲ್ಲ ಬಸಳೆ ಕಜಿಪುಂದೆ ಬಂದ್ಪೇರು ಮಾತೆಲ್ಲ. ಪುಣ್ಯನೇ. ಹೌದೌದೌದು. ಆಟೋ ಡ್ರೈವರ್ ಬ್ರದರ್ ಸೂಪರ್. ಸೇಮ್ ಯೂಟ್ಯೂಬ್ ಚಾನಲ್ ನೇಮ್ ಇದೆ. ಓಕೆ, ನಾನು ನೆಕ್ಸ್ಟ್ ಯಾವತ್ತಾದರೂ ಕಂಪ್ಯೂಟರ್ಗೆ ಹಾಕ್ತೇನೆ ಫೈಲ್ಸ್ ಎಲ್ಲ, ಆಗ ಇನ್ಸ್ಟಾಲ್ ಮಾಡ್ತೇನೆ, ಆಗ ಫಾಲೋ ಮಾಡ್ತೇನೆ. ಸೇಮ್ ಯೂಟ್ಯೂಬ್ ಚಾನಲ್ ನೇಮ್ ಇದೆ, ಇನ್ಸ್ಟಾಗ್ರಾಮ್ ನೇಮ್. ಓಕೆ, ಅಂಡರ್ಸ್ಟುಡ್. ಮತ್ತು ಯೋಗೀಶ್ ಅವರು ಎಷ್ಟೊತ್ತಿಗೆ ಮಲಗೋದು?
ಪೂರ್ಣಿಮಾ ಎಂಕ್ಲೆಗೆ ಮುದ್ದೆಲ ಚಿಕನ್ ಕರಿಲ. ಪೂರ್ಣಿಮಾ ಎಲ್ಲ ಈರ್ ಅರ್ನ 11 o'clock ಲೈವ್ ಉಂಡು. ಐಕೀರ್ ಕನೆಕ್ಟ್ ಆಂಡ ರಿಟರ್ನ್ ಕೊರ್ಪೇರ್ಗೆ ಅಪಗನೆ ಇತ್ತಕೇನ್ಲಿ ಕೊಡೊಂದ್ಸರಿ ಇತ್ತ ಈರ ಆಪುಂಡಾಲೆ ಒಂಜಿ ವಿಡಿಯೋ ತೂದಾವೊಡಿಗೆ ವಾಚ್ ಅವರ್ ಎಷ್ಟು ಆಯಿತು ನಿಮ್ಮದು? ಯಾರ್ದು? ನಂದಾ? ನಂದು ವಾಚರ್ ಒಳ್ಳೆ ಉಂಟು. ನಂದು ಸಬ್ಸ್ಕ್ರೈಬರೇ ಇಲ್ಲ. ನನ್ನ ವಾಚರ್ ಯಾಕೆ ಜಾಸ್ತಿ ಉಂಟು ಹೇಳಿದರೆ, ನನ್ನ ಸಬ್ಸ್ಕ್ರೈಬರ್ ಎಲ್ಲ ನಮ್ಮ ಗುರ್ತದವರೇ ಜಾಸ್ತಿ. ಮತ್ತು ಪೂರ್ಣಿಮಾ ಇವರಿದ್ದಾರಲ್ಲ, ನಂದಿನಿ ಅಕ್ಕ ಸಿಕ್ಕಿದ ನಂತರ ನನಗೆ ಎಲ್ಲ ಯೂಟ್ಯೂಬರ್ಸ್ ಸಿಕ್ಕಿದ್ರು ಜಾಸ್ತಿ. ಸ್ವಲ್ಪ ಜಾಸ್ತಿ ಉಂಟು, ಒಂದು 800 ತನಕ ಉಂಟು. ಅರಗಿಣಿ ಅವ್ರದ್ದು ಮಾನಿಟೈಸ್ ಆಗಿದೆ ಅಲ್ಲ? ಉಂಟು. ಅರಗಿಣಿ ಅವ್ರದ್ದು ಮಾನಿಟೈಸ್ ಆಗಿದಾ? ಓಕೆ ಓಕೆ, ನಾನು ಹೇಳಿದಲ್ಲ. ಓಕೆ ಓಕೆ. ನಿಮ್ದು ಎಷ್ಟು ಉಂಟಾ ಐಡಿ? 3 ಉಂಟಾ? ಪೂರ್ಣಿಮಾ ಸಿಸ್ಗೆ ಕನೆಕ್ಟ್ ಆಗ್ತೀನಿ, ಈಗಲೇ ಆಗ್ತೀರಾ? ಪೂರ್ಣಿಮಾ ಅವರು ಮಂಗಳೂರಿಗೆ ಹತ್ತಿರ, ಮಂಗಳೂರಿನವರು. ಅರುವ ಅಂತೇಳಿ ಉಂಟು ಪ್ಲೇಸ್, ಅಲ್ಲೇ ಅವರು. ವೀಡಿಯೋಸ್ ಎಲ್ಲ ಒಳ್ಳೆ ನೇಚರ್ ಇದೆಲ್ಲ ಜಾಸ್ತಿ ಉಂಟು. ಮೋನೋ ಆಗಿಲ್ಲ. ಹೌದಾ? ಓಕೆ. ಸಬ್ಸ್ಕ್ರೈಬರ್ ಆಗಿದ್ದಾರಾ ಅಂತಲ್ಲ, ನಾನು ನೋಡಿದೆ. ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ವೇನು? ಒನ್ ಇನ್ ಆಲ್ ನವ್ಯ. ಹಾಯ್, ನಮಸ್ತೆ. ಊಟ ಆಯಿತಾ? ಮೊಹಮ್ಮದ್ ಅಲ್ತಾಫ್ ಅವ್ರು ನಿನ್ನೆ ಬಂದಿದ್ದರು, ನಾನು ಕ್ಲೋಸ್ ಮಾಡೋ ಟೈಮಲ್ಲಿ. ಲೈವ್ ಕ್ಲೋಸ್ ಮಾಡೋ ಟೈಮಲ್ಲಿ ನೀವು ಬಂದ್ರಿ ಆಗ, ನಿನ್ನೆ ಅಲ್ಲ? ಸಿಸ್ ಬ್ಲೂ ಕೋಡಿ. ಇದು ಡಿ ಪಿಯಲ್ಲಿ ಪುನೀತದ
ಫೋಟೋ ಅಲ್ಲ. ನಾನು ಸಬ್ಸ್ಕ್ರೈಬ್ ಆಗಿದ್ದೇನಾ ಅಂತ ನಿಮಗೆ. ಐ ಆಮ್ ಲಕ್ಕಿ ವ್ಲಾಗ್ಸ್ ಉಂಟಲ್ಲ, ಅವರಿಗೆ ಕನೆಕ್ಟ್ ಆಗಿ ಆಯಿತಾ. ನಾಳೆ ಅವರು ರಿಟರ್ನ್ ಕೊಡ್ತಾರೆ, ನಾನು ಬ್ಲೂ ಕೊಡ್ತೇನೆ. ಮೊಹಮ್ಮದ್ ಆತಿಫ್ ಅವ್ರದ್ದು ಚಾನಲ್ ಇಲ್ಲ ಅಲ್ಲ. ನಮ್ಮ ಊರು ಮಂಗಳೂರು. ಇಲ್ವಾ? ಓಕೆ ಓಕೆ. ನೀವು ಬೇರೆಯವರು ಇಲ್ಲಿದ್ದಾರಲ್ಲ, ಕೆಲವರು ಚಾನಲ್ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ ಆಯಿತಾ. ಆತಿಫ್ ಅವರೆಲ್ಲಿ, ಊರೆಲ್ಲಿ? ನೀವು ನಿನ್ನೆ ತುಳು ಮಾತಾಡ್ತಿದ್ರಾ ಅಂತ, ನೀವೇ? ಅರಗಿಣಿಯವರೇ ಕನೆಕ್ಟ್ ಆಗಿದ್ದಾರಂತೆ. ಇನ್ನೊಂದು ಐಡಿಯಲ್ಲಿ ಬರ್ತೇನೆ ಹೇಳಿದರು. ಇದೆಯಾ? ಓ ಸಾರಿ ಸಾರಿ. ಒನ್ ಆ್ಯಂಡ್ ಆಲ್ ನವ್ಯ. ನಾನು ಯಾರು ಹೊಸಬರು ಬಂದರು ಅಂತ. ಅದು ಅರಗಿಣಿ ಅವರದ್ದೇ ಅಲ್ಲ, ಒನ್ ಆ್ಯಂಡ್ ಆಲ್ ನವ್ಯ. ಓ ನೀವು ಮೈಸೂರಾ? ಮೈಸೂರಲ್ಲಿ ಮಳೆ ಎಲ್ಲ ಉಂಟಾ? ಹಾಯ್ ಪೂರ್ಣಿಮಾ ಪ್ರಶಾಂತ್. ಎಂತ ಉಂಟು? ಮಳೆಯಾ? ಗುಡ್ ನೈಟ್ ಯೋಗೇಶ್, ಗುಡ್ ನೈಟ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ಓಕೆ ಪೂರ್ಣಿಮಾ ಸಿಸ್. ಇದರಿಂದ ನನಗೆ ಇದು ಯಾರು ಹೊಸಬ್ರು ಬಂದ್ರು ಅಂತೇಳಿ ಯೋಚಿಸಿದ್ದೇನೆ, ನನಗೆ ಮಂಡೆಗೆ ಹೋಗಲಿಲ್ಲ. ಅರಗಿಣಿಯವರದ್ದು. ಪೂರ್ಣಿಮಾ ಸಿಸ್, ನಾನೇ ಅರಗಿಣಿ ಬ್ಲಾಗ್. ಓಕೆ, ಕನೆಕ್ಟ್ ಆಗಿ ಆಯಿತಾ. ಅದು ಇನ್ನೊಂದು ಇದುಂಟು ಅವ್ರ ಹತ್ರ ID. ನೀವು ಮಂಗಳೂರಿನಲ್ಲಿ ಎಲ್ಲಿರೋದು? ಆತಿಫ್ ಅವರು ಕೇಳ್ತಾ ಇದ್ದಾರೆ. ಯಾರು, ನಾನಾ ಪೂರ್ಣಿಮಾವ? ಓ ಇದಕ್ಕೆ ಸಬ್ ಬೇಡ. ಓಕೆ ಓಕೆ. ಒನ್ ಇನ್ ಆಲ್ ಉಂಟಲ್ಲ ನವ್ಯ, ಅದಕ್ಕೆ ಸಬ್ ಬೇಡ. ಈಗ ಅದು ಕ್ಲೋಸ್ ಮಾಡಿದ್ರಲ್ಲ ಅರಗಿಣಿ ಬ್ಲಾಗ್ಸ್, ಅದಕ್ಕೆ ಮಾತ್ರ ಆಗಿದೆ. ಓಕೆ ಓಕೆ. ಅರ್ಜುನ್ ಅವರೇ ನಮಸ್ತೆ, ಹೇಗಿದ್ದೀರಿ? ನಿಮ್ಮೆಲ್ಲ ಕೆಲವು ಲೈವ್ಗಳನ್ನು ಮತ್ತು ವಿಡಿಯೋ ಶಾರ್ಟ್ಸ್ ಎಲ್ಲ ನೋಡಿದೆ ಇವತ್ತು. ಮತ್ತು ಊಟ ಆಯಿತಾ? ಅರ್ಜುನ್ ಅವರು ಎಲ್ಲಿರೋದು? ಬ್ಯಾಂಗ್ಳೂರಾ? ನಾವು ಮಂಗಳೂರಲ್ಲಿರೋದು.
शमीमा, नमस्ते। हम अच्छे हैं, आप कैसे हैं? अर्जुन, हाय, हेलो, हाउ आर यू? ముಲ್ಪ ఏరు కుడ్ల దక్కులు ఉప్పుని ఎంకులు కుడ్ల దక్కులు రర్జన పూర్ణిమల యాన్ల. ఐఎమ్ ఫైన్ షమీమా. ಪೂರ್ಣಿಮಾ ಕುಡ್ಲದಾರ್ ಅಂದ್. ಅರ್ಜುನ್, ಥ್ಯಾಂಕ್ ಯು ಅಕ್ಷತಾ. ಓ, ವೀಡಿಯೋಸ್ ನೋಡಿದ್ದಕ್ಯಾ? ನೀವು ಸಹ ನೋಡಿದ್ದೀರಲ್ಲ, ನಿಮಗೆ ಸಹ ಥ್ಯಾಂಕ್ ಯು. ಬೇಗ ಬೇಗ ಓದಲಿ. ಇರಿಗೆ ಎಡ್ಡೆ ತುಳು ಬರ್ಪುಡತೆ. ಊಟ ನಿಮ್ಮ ಮನೆಯಲ್ಲಿ ಮಾಡೋಣ ಅಂತ ಬಂದೆ. ಇನ್ನೂ ಸಹ 11 ಗಂಟೆ ಆಯ್ತು, ಊಟ ಆಗಲಿಲ್ವಾ? ನಮ್ಮದು ಊಟ ಆಯಿತು. ನಾವು ಮುದ್ದೆ ಮತ್ತು ಚಿಕನ್ ಸಾರು. ಓಕೆ 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 ಓಕೆ. ಕೆಲವು ಸರಿ ಮಾತಾಡಿ ಮಾತಾಡಿ ಇದೆಲ್ಲ ಮರ್ತೋಗ್ತದೆ ಕೆಲವು. ಕೊಟ್ಟಿದ್ದೇನೆ ಆಯಿತಾ? ಪೂರ್ಣಿಮಾ ಅವರಿಗೆ ಕನೆಕ್ಟ್ ಆಗಿ, ಮತ್ತು ಯೋಗೇಶ್ ಹೋಗಿ ಆಯಿತಾ ಅಂತ. ಆರು ಮೈಸೂರು ಉಡುಪು ಏರಿ ಅರ್ಜುನೇ. ಓ, ನೀವು ಮಂಗಳೂರಿಗೆ ಬರ್ತೀರಾ? ಎಲ್ಲಿ ಯಾರಾದರೂ ಇದ್ದಾರಾ ಮಂಗಳೂರಲ್ಲಿ ನಿಮ್ಮ ಪರಿಚಯದವರು? ಅರ್ಜುನ್ ಅವ್ರದ್ದು ಕುಡ್ಲಡು ನಮ್ಮ ಮೂಲು ನೀರ್ಮಾರ್ಗ. ಅರ್ಜುನ್ ಹೇಳ್ತಿದ್ದಾರೆ ಮೊಹಮ್ಮದ್ ಬ್ರೋ ಹಾಯ್ ಅಂತ. ಹಾಯ್ ಸಿಸ್ಟರ್. ಸಮೀಮಾ ಹೇಳ್ತಿದ್ದಾರೆ. ಸಮೀಮಾ, ಮತ್ತೆ ಹೇಗಿದ್ದೀರಿ? ಏನು ಕೇಸೆ ನಿಮ್ಮದು ಹಿಂದಿ ಮಾತಾಡಬೇಕಲ್ಲ. आप एक हिंदी वाले हैं. आप कहाँ से? वेस्ट बंगाल से हैं? पूर्णिमा यान अरुवा आगलपाड अलदंगड़ी. ओके. मैं आपको भूली ही नहीं हूँ. रिमेम्बर करने का बात ही नहीं आता है ना ಸಮೀಮಾ. ಅರ್ಜುನ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮೊಹಮ್ಮದ್. ಮೇ ಠೀಕ್ ಹೋ. ಓಕೆ. ಈ ರೆಕ್ಕಡ್ ಪಂಡರತೆ ಎಂಡ್ ಚಾನಲ್ ದಾಲ ಇಚ್ಚಿಂದ ಈಕ್ಯಾನು ಕೊರಿಯಾವೆ ಅಲ್ತಾಫನ್ನ ಕೊರಿಯಾ ಬ್ಲೂ ಕೊರಿಯಾ. आपकी लैंग्वेज कुछ नहीं समझ. इधर हम लोग कन्नड़ा बात करते हैं और तुलु में बात करते हैं, इसलिए आपको समझ में नहीं आ रहा है ना. ಪೂರ್ಣಿಮಾ ಗಿಫ್ಟ್ ಡನ್ ನೋಡಿ. ಪೂರ್ಣಿಮಾ ಗಿಫ್ಟ್ ಡನ್ ಆಗಿದೆ ಅಂತೆ. ಯಾರಿದ್ದಾರೆ ಮಂಗಳೂರಲ್ಲಿ? ಅರ್ಜುನ್ದು ರಿಲೇಟಿವ್ ಇದ್ದಾರಾ? ಬಾಯ್ ಅರಗಿಣಿ. ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ವಿಷಯ ಕಲಿತೆ ನಿಮ್ಮಿಂದ. ಆಯಿತಾ, ನಾಳೆ ನಾನು ಜಾಯ್ನ್ ಆಗ್ತೇನೆ ನಿಮ್ಮ ಲೈವಿಗೆ, ಆಯಿತಾ? ಮಹಮ್ಮದ್ ಅಂದ ಅಂತ ಕೇಳ್ತಿದ್ದಾರೆ. ಯಾನ್ ತಲಪಾಡಿರುಪ್ಪುನಿ. ಓ, ತಲಪಾಡಿರುಪ್ಪುನಿ ಮೈಸೂರು ಉಪ್ಪು ಪಂಡರತಿ ಇರುತ್ತೆ. शमीमा, आपसे हिंदी बात करने के लिए कोई
दूसरा नहीं है इधर. ಸುಷ್ಮಾ ಹೇಗಿದ್ದೀರಿ? ತುಂಬ ಲೇಟ್ ಆಯ್ತಲ್ಲ ಇವತ್ತು ನಾನು ಬಂದದ್ದು. ಊಟ ಆಯಿತು. ನಾನು ಫೈನ್. ವೆಸ್ಟ್ ಬೆಂಗಾಲ್ ಕರೆಕ್ಟ್ ಅಲ್ಲ ನಾನು ಹೇಳಿದ್ದು? मैंने बोला ना करेक्ट. वेस्ट बंगाल बोल के. ಗುರುವಾಯಿನ ಕೆರೆ ರೋಡ್, ಹಳದಂಗಡಿ ಗುರುವಾಯಿನ ಕೆರೆ ರೋಡ್ ಕರೆಕ್ಟ್. ಸಾಂಗ್ ಹಾಡಲಿಕ್ಕೆ ಹೇಳಿ ಕಾಪಿರೈಟ್ ಬಂದು ನನ್ನ ಚಾನಲ್ ಕ್ಲೋಸ್ ಆಗಲಿ ಹೇಳಿಯಾ? ಅಲ್ಲ ಬರೋದಿಲ್ಲ, ನಾನು ಸುಮ್ಮನೆ ಹೇಳಿದ್ದು, ಜಸ್ಟ್ ಫಾರ್ ಕಾಮಿಡಿ. ಪೂರ್ಣಿಮಾ ಓಕೆ. ನವ್ಯ ಅಂತ ಇರ್ತೇನೆ. ನವ್ಯ ಅತ್ತಾರೆ ಸುಷ್ಮಾವೇ. ನವ್ಯ ಬಾಲ್ಯದ ಪುದರನ್ನ. ಅರ್ಜುನ್ ಒನ್ ಸಾಂಗ್ ಪ್ಲೀಸ್. ನಾನು ಸಾಂಗ್ ಆಡಿದರೆ ಮೆಸೇಜ್ ಎಲ್ಲ ಓದೋದೆಲ್ಲ ಬಾಕಿ ಉಳಿತದೆ. ಲಾಸ್ಟಲ್ಲಿ ಹಾಡ್ತೇನೆ ಆಯಿತಾ? ಏನು ಹಾಡಬೇಕಾ ದೇವರಿಗೆ ಗೊತ್ತು. ಈಗ ಎಲ್ಲ ಕಾಗೆಗಳಿಲ್ಲ ಯಾವುದು ಸಹ ಹಾರಿ ಹೋಗಲಿಕ್ಕೆ. आपकी वहाँ इडली डोसा फेमस है ना? हाँ, आपको कैसे मालूम हुआ? आज हमारे घर में इडली बना है. मेहमान आए थे इसलिए इडली बना दिया था आज. हाय समीमा, कैसे हो आप? मोहम्मद अल्ताफ, हमारा लैंग्वेज ತುಳು ಕನ್ನಡ है. ಓ ಇರಿಗೆ ಹಿಂದಿ ಬರ್ಪುಂಡತೆ ಪಾತಿರ್ಲ ಎರಡ ಪಾಪರಿಗೆ ಏರ್ಲ ಇತ್ತಿಸಿರು ಪಾತಿರ್ಲ ಜನ. ಪೂರ್ಣಿಮಾ ಪ್ರಶಾಂತ್ ತುಳು ಬ್ಲಾಗ್ ಅಂದ್. ಅರ್ಜುನ್ ಒನ್ ಸಾಂಗ್ ಪ್ಲೀಸ್ ಹಾಡಿ ಕೇಳೋಣ. ಪೂರ್ಣಿಮಾ ಅಕ್ಕ ಸದ್ಮಂತೆ ವಿಡಿಯೋ ಎಲ್ಲ ತೂಪೆ ತೂಲೆ ನಮ್ಮ ಊರ್ದ ಮಾತ ಗ್ರೀನರಿ ಮಾತ ಉಂಡು ಅರ್ನ ವಿಡಿಯೋಡು ಪೂರ್ಣಿಮನ. आपको सॉन्ग गाने को बोल रहे हैं. क्या मैं तो सिंगर नहीं हूँ ना, फिर भी ट्राई करता हूँ. बाद में लास्ट में. ಚೆನ್ನಾಗಿದ್ದೀವಿ. ಪೊಕ್ಕಡೆ ಪಂಡಿ ಮೈಸೂರು ಉಪ್ಪುನೇನು. ಓ ಇರು ತಲಪಾಡಿ ಉಪ್ಪುನೇ. ಓಕೆ. ಕಾವ್ಯ ಅವರು ಸುಷ್ಮಾ ಆಯಿತಾ? ಅರ್ಜುನ್ ಸಾಂಗ್ ಹಾಡಿ. ಪಕ್ಕಡ ಎಮ್ಮೆ ಕಳೆದೋಗಿದೆ ಅಂತೆ ವಾಪಸ್ ಬರುತ್ತೆ. ಅಯ್ಯೋ ರಾಮಚಂದ್ರ, ಹಾಗಾದರೆ ಬೇಡ, ಅದಕ್ಕೆಲ್ಲ ಫೀಸ್ ಆಗ್ತದೆ. ಓಕೆ, ಗುಡ್ ನೈಟ್ ಅಕ್ಷತಾ. ಓಕೆ ಪೂರ್ಣಿಮಾ, ಎಲ್ಲ ಬಲ್ಲೆ ಮಾತ್ರ ಅವೆ ಲೈವ್ಗೆ ಅಪ್ಪಗಿರಿಗೆ 3 ಸಬ್ ಕೊರ್ಪೆ ಪಂಡಿರತ್ತೆ ಯಾರು. ಓಕೆ ಬಾಯ್ ಪೂರ್ಣಿಮಾ, ಗುಡ್ ನೈಟ್. हाँ बनाया है आज. शमी मैडम मोहम्मद के बात कर रहे हैं. जी चॉकलेट ರಾತ್ರಿ ಚಾಕ್ಲೇಟ್ ತಿಂದರೆ ಬರಲಿಲ್ಲ. ಪೂರ್ಣಿಮಾ ಕನೆಕ್ಟ್ ಆಗಿ. ಪೂರ್ಣಿಮಾ ಓ ಪೂರ್ಣಿಮಾ పోయారా? ಅರ್ಜುನ್ ಕನೆಕ್ಟ್ ಆಲೆ. ओके ब्रो, इडली मुझे बहुत अच्छी लगती है. ओके ओके. रेसिपी है ना, बना दो घर में. हम कभी कभी बनाते हैं. समीमा, मैं गूंगा नहीं हूँ, मुझसे बात करो. गूंगा नहीं हूँ, मुझसे बात करो. ಸಮಿ ಮಾಡಪ್ಪ ಅನ್ಕೊಂಡಾರೆ ಮೊಹಮ್ಮದ್. ಪೂರ್ಣಿಮಾ ಕನೆಕ್ಟ್ ಆಗಿ. ಪೂರ್ಣಿಮಾ ಹೋಗಿ ಆಯಿತಾ ಅಂತ ಕಾಣ್ತದೆ, ಗೊತ್ತಿಲ್ಲ, ನೋಡುವ. ಆಗಲಿಲ್ಲ ಅಂದರೆ ನಾಳೆ ಬರ್ತಾರೆ ಲೈವಲ್ಲಿ, ನಾನು ಹೇಳ್ತೇನೆ. ಅರ್ಜುನ್ ಮೊಹಮ್ಮದ್ ಪಾತಿರ್ಲಿ ಶಮಿ ಮೇಡಮ್.
ಪೂರ್ಣಿಮಕ್ಕ ಈ ಲೈವ್ ಮಲ್ಪುಜರ ಇಜ್ಜಿ ಇಜ್ಜಿ ಯಾರು ಮನ್ಪುಜೇರು. ಓಕೆ ಅರ್ಜುನ್ ಬ್ರೋ ನೀವು ಕನೆಕ್ಟ್ ಆಗಿ. आज हमारा चावल दाल सब्जी आपका चैनल है क्या? चैनल है सबकी वीडियो बाद में देखूंगा दीदी. ओके इजी ऑनलाइन मन कुछ ब्रो. ओके देखिए वो सॉन्ग बनते मारेगी. अर्जुन పోయేరాంది మళ్ళీ మొదలు స్థాయికి మలుపుచారు పూర్ణిమ అక్క ಬರ್ಕೊಂಡು. ओ गॉड नाम में पता चलता है ना शमीमा. मोहम्मद आप मुस्लिम हैं. मुस्लिम ಅಲ್ಕೇನೋ ಇಲ್ಲ ಮೊಹಮ್ಮದನು ಶಮೀಮಾ. ಅರ್ಜುನ್ ಹೋದ್ರಾ? ಪೂರ್ಣಿಮಾ ಓಕೆ ಅಕ್ಕ ಕನೆಕ್ಟ್ ಆಪೆ. ಓಕೆ ಓಕೆ ಅರ್ಜುನ್ ಕನೆಕ್ಟ್ ಆಪಾರ ಇರುತ್ತೆ ಆರ್ಬಕ್ಕೆಲ್ಲ ಕೊರ್ಪೇರು ಇಲ್ಲ ಆರ್ಪಂಡ ಲೈವ್ ಮಂತೊಂದೇ ಇಪ್ಪೇರು ನೆನಪು ಮನ್ಪೆ ಅನ್ಬೋದು. ಅಲ್ಹಮ್ದುಲಿಲ್ಲಾ ಮೈ ಮುಸ್ಲಿಮು. ಓ ಇದು ಭಾರಿ ಮಲ್ಲ ಕತೆ ಅಂಡತ್ತ. हाँ नाम से पता चला. ಬಾಯಿಗೆ ಬತ್ತಿನ ಪದ್ಯ ಬನ್ಲಿ. ಪದ್ಯಕ್ಕೆ ಏನಾರು ಪೋಯರ ಅಂದು ಪದ್ಯವನ್ನು ನಾಳೆಗೆ ಮುಂದೂಡಲಾಗಿದೆ. ಈ ಚಮಕ್ ದಮಕ್ ಓಕೆ ಶಮೀಮಾ ಏರು ದಾಯಿಗೆ ಅಂತು ಕುದರ್ತದ್ದು ಗೊತ್ತಾಯ್ ಜತೀರೇನು. ओ देवर आपकी स्माइल बहुत अच्छी है अक्षय स्टार. ओके ಥ್ಯಾಂಕ್ ಯು ವೆಲ್ಕಮ್ ಆರ್ ವೆಲ್ಕಮ್ ಬರೋಣ. ಅಂತಾರೆ ಸ್ಮೈಲ್ ಎಟ್ಟೆನ್ ಒಂದೇದು ಸೌಂಡ್ ಲಾಫ್ ಅತ ಸ್ಮೈಲ್ ತೋಜೊಡತ ನೆಟ್ಟಿಂದ ಲೈವ್ ಇಜ್ಜಿ ದುಂಬುದೇಟು ಪಾಡ್ದೇನೆ. ಥ್ಯಾಂಕ್ ಯು ಶಮೀಮಾ. ಆಂಡತೆ ಓದೆರದ ಆಲ ಇಜ್ಜಿನೆಟ್ಟು ಮುಗಿಂಡು ಇಂಚಿನ ಪೊದು ಪಾತಿರು ಬೇಗ ಓದಿ ಓದೆರದ ಆಲ ಇಜ್ಜಿ ಮೆಸೇಜ್ ಯಾನ್ಕೇನು ನಿದ್ರೆ ಮಲ್ಪೆ ಮಲ್ಪೆ ಯಾನ್ ಕೇನುವೆ ನಿದ್ರೆ ಮಲ್ಪೆ. आपको डोसा बनाना आता है? मेरा वीडियोस देखिए उसमें है रेसिपी डोसे का. गूगल पे कैंसर गूगल पे कैंसर ऑटो पे टैप टू व्यू डिटेल्स. ओके गुड नाइट. इನ್ನು नेक्स्ट सिगुವ. नेक्स्ट मिलते हैं शमीमा. मैं लाइव क्लोज करती हूँ. ओके बाय.
चमके दमक मेरे तुमसे है दिल ना समय की से है ಯಾರೆಲ್ಲ ಲೈವಲ್ಲಿದ್ದೀರಿ? ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ನಾಳೆ ಸಿಗುವ, ಬಾಯ್.